ಬಾಡಿಗೆ ಇಲ್ಲದೆ ಸಂಕಷ್ಟದಲ್ಲಿರುವ ಟಾಂಗಾವಾಲಗಳಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ವರ್ಧನ್ ಎಂಟರ್ಪ್ರೈಸಸ್ ವತಿಯಿಂದ ಕುದುರೆಗಳಿಗೆ ಮೇವು ವಿತರಿಸಲಾಯಿತು. ಮೈಸೂರಿನ ಅಗ್ರಹಾರದಲ್ಲಿರುವ ಕುದುರೆ ನಿಲ್ದಾಣದ ಕುದುರೆಗಳಿಗೆ ವರ್ಧನ್ ಎಂಟರ್ಪ್ರೈಸಸ್ ಹರ್ಷವರ್ಧನ್ ಅವರು 360 ಕೆಜಿ ಬೂಸ ಮತ್ತು ಹುಲ್ಲು ವಿತರಣೆ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಸರ್ ಅದೇ ಈಗ ಲಾಕ್ಡೌನ್ ಇದೆಯಲ್ಲ, ಸೊ ಈಗ ಟೂರಿಸ್ಟ್ಗಳಿಲ್ಲ ಅಂತಂದರೆ ಬಿಸ್ನೆಸ್ ಇಲ್ಲ ಅಂತಂದರೆ ಕುದುರೆಗಳಿಗೆ ಫುಡ್ ಇಲ್ಲ. ಸೊ ಇಲ್ಲಿ ತುಂಬ ಆರ್ಥಿಕ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ ಅಂತ ನಮಗೆ ಗೊತ್ತಾಯಿತು. ನಿನ್ನೆ ಬಂದು ಇಲ್ಲಿ ಇನ್ಫಾರ್ಮೇಷನ್ ತೊಗೊಂಡೋಗಿದ್ವಿ ಏನೇನು ಅಗತ್ಯ ವಸ್ತುಗಳು ಬೇಕು ಅಂತೇಳಿ. ಆ ಅಗತ್ಯ ವಸ್ತುಗಳನ್ನೆಲ್ಲ ಇವತ್ತು ವ್ಯವಸ್ಥೆ ಮಾಡಿದ್ವಿ. ಕೋವಿಡ್ ಟೈಮಲ್ಲಿ ಫುಡ್ ಸರ್ವಿಸು ಮತ್ತು ಕೆಲವೊಂದು ಸರ್ಕಾರಿ ಆಸ್ಪತ್ರೆಗೆ ವಿಸಿಟ್ ಮಾಡಿ ಅವ್ರಿಗೆ ಬೇಕಾಗಿರೋ ಅಗತ್ಯ ವಸ್ತುಗಳನ್ನ ಪ್ರೊವೈಡ್ ಮಾಡ್ತಾಯಿದ್ವಿ.